ಕೃಷಿ ಕಾರ್ಮಿಕರ ಸಮಾಜ ಸಮಿತಿ, ರೈತ ಕಾರ್ಮಿಕರ ಸಮನ್ವಯ ಸಮಿತಿ, ರೈತ ಕಾರ್ಮಿಕರ ಸಮನ್ವಯ ಸಮಿತಿ, ಸಿಂಧು ಗಡಿಯ ಬಾರ್ಡರ್ನಲ್ಲಿ, ಒಂದು ವರ್ಷದ ರೈತ ಚಳವಳಿ, ಒಂದು ವರ್ಷದಿಂದ ರೈತರ ಚಳವಳಿ ಜಯವಾಗಿದೆ, 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 ರೈತ ಕಾರ್ಮಿಕರ ಐಕ್ಯತೆಗೆ ಜಯವಾಗಿದೆ, 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 ಜಯವಾಗಿದೆ. ಒಂದು ವರ್ಷದ ರೈತರ ಹೋರಾಟದಲ್ಲಿ ಮೌನವಾಗಿದ್ದ ಮೋದಿ ಸಾಹೇಬರು, ಮೌನವಾಗಿದ್ದ ಮೋದಿ ಸಾಹೇಬರು ಶರಣಾಗಿದ್ದಾರೆ, ಶರಣಾಗಿದ್ದಾರೆ, ಜನಸಾಮಾನ್ಯರ ಕಾಲಿಗೆ ಅಡ್ಡ ಬಿದ್ದಿದ್ದಾರೆ. ಒಂದು ವರ್ಷದಲ್ಲಿ ಮಾಡಿದ ತಪ್ಪುಗಳನ್ನ ತಿದ್ದುಕೊಂಡಿದ್ದಾರೆ, ತಿದ್ದುಕೊಂಡಿದ್ದಾರೆ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ರೈತ ಕಾರ್ಮಿಕರ ಐಕ್ಯ ಹೋರಾಟ ಜಿಂದಾಬಾದ್, ರೈತ ಕಾರ್ಮಿಕರ ಹೋರಾಟ ಜಿಂದಾಬಾದ್. ಚಳವಳಿಯಲ್ಲಿ ಹುತಾತ್ಮರಾದ ರೈತರಿಗೆ ಕೆಂಪು ವಂದನೆ, ಕೆಂಪು ವಂದನೆ, ಚಳವಳಿಯಲ್ಲಿ ಹುತಾತ್ಮರಾದ ರೈತರಿಗೆ ಕೆಂಪು ವಂದನೆ, ಕೆಂಪು ವಂದನೆ. ಮಹಾಜನ ಬಂಧುಲೆ ಇನಿ ಈ ಒಂಜಿ ಕರ್ನಾಟಕ ಪ್ರಾಂತ ರೈತ ಸಂಘ ಉಳ್ಳಾಲ ಕೋಟಕರ್ ಸರ್ಕಲ್ ಈ ಒಂಜಿ ಸಮಿತಿದ ಮುಖಾಂತರ ಈ ಒಂಜಿ ವಿಜಯದ ಗೆಲುವಿದ ಸಂಭ್ರಮಾಚರಣೆ ಇನಿ ಮಲ್ತೊಂದುಂಡು ಪಂಪರೀತಿಡು ನಮ್ಮ ಕೋಟಕರ್ ಸರ್ಕಲ್ ರೈತ ಸಂಘದ ಅಧ್ಯಕ್ಷರು ಸಂಜೀವ್ ಪಿಲಾರು ಪ್ರಾಸ್ತವ ಸ್ವಾಗತ ಭಾಷಣ ಪಂಡೆ ಬಂಧುಲೆ ನಮ್ಮ ರಾಜ್ಯ ಬೊಕ್ಕ ನಮ್ಮ ರಾಜ್ಯದ BJP ಸರ್ಕಾರ ನಮ್ಮ ಕೇಂದ್ರದ ನರೇಂದ್ರ ಮೋದಿನ ಸರ್ಕಾರ ಚುನಾವಣೆಗೆ ದುಂಬು ಈ ದೇಶದ ಈ ರಾಜ್ಯದ ಜನಕ್ಕಳಿಗೆ ಭಾರಿ ಮಲ್ಲ ರೀತಿ ಆಸೆ ಭರವಸೆ ಏನು ಕೊರ್ಲು ದಾದಂದು ಪಂಡನಾಡ ಎಂಕ್ಲೆಗೆ ಒಂಜಿ ಅವಕಾಶ ಕೊರಲೆ ಎಂಕ್ಲೆಗೆ ಅವಕಾಶ ಕೊರ್ನಂದಾಡ ಈ ದೇಶದ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟವ ಅಕ್ಲ ಭೂಮಿದ ಎಂಚಿನ ಮಾತ ಹಾಕ್ಕೊಂಡ ಅಕ್ಲೆಗೆ ಕೊರ್ಪ ಅಕ್ಲೆಗೆ ಎಂಚಿನ ಸಮರ್ಪಕವಾಯಿನ ಬೆಂಬಲ ಬೆಲೆಡಿ ಕೊರತು ಕೃಷಿ ಉತ್ಪಾದನೆ ಜಾಸ್ತಿ ಮಲ್ತದು ನಮ್ಮ ದೇಶದ ಅಭಿವೃದ್ಧಿಗೆ ಒಂಜಿ ಸಾಕಾರಾಪಣಂಚಿನ ವ್ಯವಸ್ಥೆನ ಮಲ್ಪುವ ಪಂಪರೀತಿರು ಒಂಜಿ ಬಗೆಟ್ ಪಂಡೇರು ಬೊಕ್ಕೊಂಜಿ ಮೇಟ್ ಪಂಡೇರು ವರ್ಷಗೂ 2 ಕೋಟಿ ಲೆಕ್ಕ ಉದ್ಯೋಗರು ಸೃಷ್ಟಿ ಮಲ್ಪುವ ಗಾಯಂದು ಪಂಡೇನಿ ಉದ್ಯೋಗ ಇಜ್ಜಂದ ಯುವಕಿಯರು ನಿರುದ್ಯೋಗದ ರೀತಿಡು ಬೆತೆ ಬೇತೆ ಅಡ್ಡ ಸಾಧಿಡು ಪೋದು ಸಮಾಜಘಾತುಕ ಶಕ್ತಿನೊಟ್ಟಿಗೆ ಸೇರೊಂದು ಇನಿ ಈ ಒಂದು ಚಟುವಟಿಕೆ ಭಾಗವಹಿಸಿದ ತಡೆಗಟ್ಟರಾದು ಎಂಕುಲು ವರ್ಷಗೂ 2 ಕೋಟಿ ಲೆಕ್ಕ 5 ವರ್ಷಡು 10 ಕೋಟಿ ಉದ್ಯೋಗ ಸೃಷ್ಟಿ ಮಲ್ಪ ಬೆಲೆ ಏರಿಕೆಯನ್ನು ಕಮ್ಮಿ ಮಲ್ಪ ಬೇತೆ ಬೇತೆ ರೀತಿಯ ಕೈಗಾರಿಕೆಗಳನ್ನು ಸ್ಥಾಪನೆ ಮಲ್ಪ ಮಾತಾಡಿದ ಸಮರ್ಪಕವಾದ ಈ ದೇಶದ ಅಭಿವೃದ್ಧಿ ಕೊಂದುವರ್ಪ ಈ ದೇಶದ ಈತು ವರ್ಷ ದೀರ್ಘಕಾಲದ ಆಡಳಿತ ಮಂತ್ರಿನ ಪಕ್ಷಗಳು ಈ ಒಂದು ದೇಶದ ಅಭಿವೃದ್ಧಿ ಕುಂಠಿತ ಅಕಲ ಕಾರಣ ಅಕಲ ಸಾಧನೆದಾಲ ಇಂಜಾನದವರ ಒಂದು ಅವಕಾಶ ಎಂಕ್ಲೆ ಕೊರಲೆ ಪಂಪರೀತಿನ ಪಂಡಿಲೇಖನೆ ಕೆಲ ನಮ್ಮ ದೇಶದ ರೈತರು ಕಾರ್ಮಿಕರು ಯುವಜನಕರು ಮಹಿಳೆಯರು ದಲಿತರು ಅಲ್ಪಸಂಖ್ಯಾತ ಮಾತಾ ವಿಭಾಗದ ಜನಕುಲ್ಲ ನೀನು ನಂಬುದು ಓಟು ಕೊರ್ದು ಬೆಕ್ಕಲು ಬಹುಮತ ಬರ್ತದ ಅಧಿಕಾರ ಬರ್ತದ ಬಕ್ಕ ನಮ್ಮ ರಾಜ್ಯ ಸರ್ಕಾರಗಳ ಕೇಂದ್ರ ಸರ್ಕಾರಗಳ ಜನಸಾಮಾನ್ಯರಿಗೆ ರೈತರಿಗೆ ಕಾರ್ಮಿಕರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಯುವಜನಕರಿಗೆ ಎಂಚಿನ ಭರವಸೆ ಕೊಡ್ತನ ಐತ ವಿರುದ್ಧವಾಯಿನ ಚಟುವಟಿಕೆನ ಕಾರ್ಯವನ್ನು ಮಲ್ತದ ಈ ದೇಶ ವಿದೇಶ ಪುಣಂಚಿನ ಕಾರ್ಪೊರೇಟ್ ಕಂಪನಿಗಳಿಗೆ ಶ್ರೀಮಂತರಿಗೆ ಅನುಕೂಲ ಪುಣಂಚಿನ ವ್ಯವಸ್ಥೆಯನ್ನು ಮಲ್ತದ ಎಂಕ್ಲೆಗೆ ಅಧಿಕಾರ ಮಲ್ಪೆರೆ ಮಾತಾ ರೀತಿದಲ್ಲ ಎಂಕ್ಲೆ ಬಹುಮತ ಉಂಡು ಎಂಕ್ಲೆನ ತಡಪೆರೆ ಏರೆಡ್ಲ ಸಾಧ್ಯಜ್ಜಿ ಎಂಕುಲ ಮಲ್ತಿನ ಎಂಕುಲು ದೇಯಿನ ಪಂಪುನ ರೀತಿ ಸರ್ವಾಧಿಕಾರಿ ಧೋರಣೆ ಪೋದು ಈ ದೇಶದ
ರೈತರು ಹಲವಾರು ವರ್ಷಡು ಹೋರಾಟ ಮಾಡ್ತದ ಹುತಾತ್ಮರಾದ ಪಡೆತನಂಚಿನ ಭೂಮಿದ ಹಕ್ಕಲ ಕರೆದು ಪೋಪಿಲೆಕ್ಕ ಅವೇ ರೀತಿಯಲ್ಲಿ ಕಾರ್ಮಿಕರು ಹಲವಾರು ವರ್ಷದ ಹೋರಾಟ ಮಾಡ್ತದೆ ತ್ಯಾಗ ಬಲಿದಾನ ಅದು ಪಡೆತನಂಚಿನ ಕಾರ್ಮಿಕರ ಹಕ್ಕನ್ನು ಪೂರಾ ಮೊಟಕ ಮಾಡ್ತದೆ ಒವೇ ರೀತಿದ ಇನ್ನೀಗ ವರ್ಷದ ಅವಧಿಡ್ ಮೆಕ್ಕಲು 14 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಲ್ಪಡ್ತು 14 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಲ್ಪಡ ಬದಲಿಗೆ ಇತ್ತಿನ ಉದ್ಯೋಗ 2-3 ಕೋಟಿ ಇತ್ತಿನ ಉದ್ಯೋಗ ಕಮ್ಮಿ ಹತ್ರ ಬಂದಿದೆ ಐತೊಟ್ಟಿಗೆ ಮೆಕ್ಕಲು ಈ ಒಂದು ಭೂಮಿಗೆ ಸಂಬಂಧಪಟ್ಟನಂಚಿನ ಮೂಜಿ ಮಸೂದೆಗೆ ದಿಢೀರನೆ ಒವೇ ರೀತಿಯ ಪಾರ್ಲಿಮೆಂಟ್ ಲೆಪ್ಪಂದೆ ಕ್ಯಾಬಿನೆಟ್ ಲೆಪ್ಪಂದೆ ಮೆಕ್ಕಲು ಸುಗ್ರೀವಾಜ್ಞದ ಮುಖಾಂತರ ಈ ಒಂಜಿ ರೈತರನ್ನ ಕಾನೂನಿಗೆ APMC ಆದಪ್ಪು ಅಗತ್ಯ ವಸ್ತುದ ಕಾನೂನು ಆದಪ್ಪು ವಿದ್ಯುಕ್ತ ಕಾಡುದನ್ನೇನು ಪೂರ ಒಂಜಿ ತಿದ್ದುಪಡಿ ಮಲ್ತದೆ ಈ ದೇಶದ ರೈತರು ಅಕ್ಕಲು ಈ ದೇಶದ ರೈತರು ನಿರ್ಗತಿಕೆ ರಾಪನ ರೀತಿ ಈ ದೇಶದ ಅಭಿವೃದ್ಧಿ ಕುಂಠಿತಾಪನ ರೀತಿ ಇಡೀ ನಮ್ಮ ದೇಶ ವಿದೇಶದ ಕಾರ್ಪೊರೇಟ್ ಕಂಪನಿ ಅಕ್ಕಲು ಶ್ರೀಮಂತರು ಅಕ್ಕಲು ಬೋರ್ತನಾಥ ರೀತಿ ಅಕ್ಕಲು ಅಕ್ಕಲ ವ್ಯವಸ್ಥೆ ಆಪಣಂಚಿನ ವ್ಯವಸ್ಥೆ ಮಲ್ತೇರು ಬಂದರು ಜೊತೆ ವಿರುದ್ಧ ನಮ್ಮ ದೇಶದ ಮಾತಾ ಒಂಜಿ 500 ಮುಟ್ಟ ರೈತ ಸಂಘಗಳು ಅಂಚೆಲೆ ಬೇತೆ ಬೇತೆ ರೀತಿಯ ಕಾರ್ಮಿಕ ಸಂಘಟನೆಗಳು ಯುವಜನ ಸಂಘಟನೆಗಳು ದಲಿತರು ಮಹಿಳೆಯರು ಅಲ್ಪಸಂಖ್ಯಾತರು ಇಡೀ ದೇಶದ ಮಾತೆರ್ಲ ಎಂಕ್ಲೆಗೆ ದೇಶದ ಈ ಒಂಜಿ ಅಭಿವೃದ್ಧಿ ಮುಖ್ಯ ದೇಶದ ರಕ್ಷಣೆ ಮುಖ್ಯ ಎಂಕ್ಲೆಗೆ ಈ ಒಂಜಿ ನರೇಂದ್ರ ಮೋದಿನ ಸರ್ವಾಧಿಕಾರಿ ವಿರುದ್ಧದ ಹೋರಾಟ ಮಲ್ಪುವ ಪಂಪರೆತ್ತಿಡು ನಿರಂತರವಾದ ಒಟ್ಟಿಗೆ ಅದು ಇನ್ನೀಗ ಒಂಜಿ ವರ್ಷದಂಚೆ ನಮ್ಮ ಡೆಲ್ಲಿದ ಗಡಿ ಭಾಗಡು ನಿರಂತರವಾದ ಹೋರಾಟ ಮಲ್ತಿರ್ಬೋದು ಹೋರಾಟ ಮಲ್ಪಡ ಬರ್ತಡು ಹಲವಾರು ಚಳಿ ಕೆಲವು ತಿಂಗಳು ಚಳಿ ಕೆಲವು ತಿಂಗಳು ಬರ್ಸ ಕೆಲವು ತಿಂಗಳು ಸೆಕೆ ನೀನು ಮಾತ ತಡೆದು ಎದುರಿಸಿದು ಅಕ್ಕಲು ಹೋರಾಟ ಮಲ್ಪಡಾಗ 700 ಜನ ಈ ಹೋರಾಟಡು ಹುತಾತ್ಮೆರಾಯಿತು 700 ಜನ ಹುತಾತ್ಮೆರೆ ಹತ್ತು 700 ಜನ ಹುತಾತ್ಮೆರೆ ಒಟ್ಟಿಗೆ ಲಕ್ಷ ಕಟ್ಲೆ ಜನ ಅಕ್ಕಲ ಇಲ್ಲಿ ಬದುಕು ಬಡಿದಿ ಜೋಕ್ಲೆ ಸಂಸಾರನು ಪೂರ ಬುಡ್ದು ಈ ಹೋರಾಟಡು ಭಾಗವಹಿಸಿದು ಇನ್ನು ಅಕ್ಕಲ ಒವ್ವೇ ಸಂಪತ್ತು ಒವ್ವೇ ಅಭಿವೃದ್ಧಿ ಒವ್ವೇ ಕೃಷಿ ಉತ್ಪಾದನೆ ಒವ್ವೇ ಚಟುವಟಿಕೆಗೆ ನಿರಂತರವಾದ ತೊಂದರೆ ಆದ ಹಲವಾರು ಜನ ಬೇತೆ ಬೇತೆ ರೀತಿಡು ಹುತಾತ್ಮೆರಾತೇರು ಮಾತಾ ಬೇತೆ ಬೇತೆ ರೀತಿಡು ರೋಗ ರುಜಿನಗೂ ಆಹಾರದ ಕೊರತೆ ಬಲಿಯಾತೇರು ಇದಕ್ಕೆ ಮಾತಾ ಈ ಒಂದು ನಮ್ಮ ದೇಶದ ಪ್ರಧಾನಮಂತ್ರಿ ನಮ್ಮ ದೇಶದ ನರೇಂದ್ರ ಮೋದಿ ಇದಕ್ಕೆ ಮಾತಾ ಕಾರಣ ಪಂಪರಿತಿರು ನಮ್ಮ ಪಣ್ಣಗ ಹೆಂಚಿನ ಪಂಡರು ಅವಳು ಸತ್ಯಾಗ್ರಹ ಬಲ್ತಂತ್ರ ರೈತರತ್ತು ಐಟು ರೈತರು ಏರ್ಲ ಇಜ್ಜಿ ಇಂದು ಬೇತಿ ಇರೋದ ಪಕ್ಷದ ರಾಜ್ಯಕ್ಕೆ ಮಲ್ಪರೆ ರೈತರು ಹತ್ತಾದ ಇಟ್ಟು ಸೇರ್ದೇರು ರೈತರು ಏರ್ಲ ಇಜ್ಜೇರು ಗುಂಜಿಮೇಟ್ ಪಂಡೇರು ಕೊಂಜಮೇಟ್ ಪಂಡೇರು ಅವು ದೇಶ ದ್ರೋಹಿಣಕಲು ರಾಷ್ಟ್ರ ದ್ರೋಹಿಣಕಲು ಇನ್ನಿಯವರು ಸತ್ಯಾಗ್ರಹ ಮಲ್ಪುಣಿ ಪಂಡೇರು ಕೊಂಜಮೇಟ್ ಪಂಡೇರು ನಮ್ಮ ದೇಶದ ಅಭಿವೃದ್ಧಿ ಸಹಿಸರೆ ಸಾಧ್ಯ ಜನಕಲು ನಮ್ಮ ದೇಶ ವಿರೋಧಿನಕಲು ಈ ಒಂದು ಸತ್ಯಾಗ್ರಹ ಮಲ್ಪುಣಿ ಪಂಪರೀತಿ ಪಂಡೇರು ಬೇತೆ ಬೇತೆ ರೀತಿಯ ಕೇಸ್ ಪಾಡಿಯರು ಬೇತೆ ಬೇತೆ ರೀತಿಯ ಕಿರುಕುಳ ಕೊರಿಯರು ಸತ್ಯಾಗ್ರಹ ಬರೋದ್ಲೇಕ ರಸ್ತೆ ತಡೆ ಮಲ್ತೇರು ರಸ್ತೆ ಗರ್ತದ ತೋಡು ಮಲ್ತೇರು ಅಲ್ಪ ಮಿಲಿಟರಿ ಪಾರ್ದು ತಡೆ ಮಲ್ತೇರು ನಿರಂತರವಾದ ತಡೆ ಮಲ್ತಂಡಲ್ಲ ಈ ಒಂಜಿ ದೇಶದ ರೈತರು ಕಾರ್ಮಿಕರು ಸ್ವಾತಂತ್ರ್ಯ ಸಂಗ್ರಾಮದ ಬಕ್ಕ ಐತಿಹಾಸಿಕವಾದ ಒಂಜಿ ಚಳುವಳಿ ಮಲ್ತೇರು ಎಂಕುಲು ಒವ್ವೇ ರೀತಿ ಇಡ್ಲ ಈ ಒಂಜಿ ಎಂಕಲ ದೇಶದ ಸಂಪತ್ತನ್ನು ಎಂಕಲ ದೇಶದ ಭೂಮಿನ ಎಂಕಲ ದೇಶದ ಒವ್ವೇ ವ್ಯವಸ್ಥೆನ ಕಾರ್ಪೊರೇಟ್ ಕಂಪನಿ ವಿದೇಶದ ಪಾರೆ ಮುಡೆಯ ಎಂಕಲ ಜೀವ ಕೋಣಲ ಎಂಕುಲು ಬುಡ್ಪೂಜಾ ಬಣ್ಬರೀತಿಡು ನಿರಂತರವಾದ ಒಂಜಿ ವರ್ಷ ಹೋರಾಟ ಮಲ್ತೇರು ನರೇಂದ್ರ ಮೋದಿರೇ ಗೊತ್ತು ಪಡ್ತಲು ದಾಯದ ಪಂಡ ಈ ದೇಶಡು ಮಾತೆರ್ಲ ನಿರಂತರವಾದ ಈ ದೇಶದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯುವಕರು ವಿದ್ಯಾರ್ಥಿಗಳು ಮಹಿಳೆಯರು ದಲಿತರು ಅಲ್ಪಸಂಖ್ಯಾತರು ಒಗ್ಗಟ್ಟಾದ ಹೋರಾಟ ಮಲ್ತಿನ ಫಲವಾದ ಈ ದೇಶವು ಸ್ವಾತಂತ್ರ್ಯ ತಿಕ್ಕಿದ ಪಕ್ಕ ಈ ದೇಶಡು ಈ ರೈತ ಕಾರ್ಮಿಕರು ಒವ್ವೇ ರೀತಿಯ ಹೋರಾಟ ಮಲ್ತಂಡ ಐಟಕ್ಲಿಗೆ ಸೋಲಿಜ್ಜಿ ಅಕ್ಕಲು ಗೆಲುವುಡೆ ಇನಿ ಹೋರಾಟನ ಉಂತದೇರು ಆ ಗೆಲುವನ್ನು ಪಡೆತೇರು ಇನಿ ನರೇಂದ್ರ ಮೋದಿರಿಗೆ ಒಂಜಿ ತರಕ ಬೋದಪ್ಪು ಎಂಡ ಬಹುಮತ ಉಂಡು ಯಾನು ಮಲ್ತಿನ ಯಾನು ದೀನ ನಂಗೆ ಎಂಡ ಪಾರ್ಲಿಮೆಂಟ್ದ ಎಂಡ ಪಕ್ಷದ ಕ್ಯಾಬಿನೆಟ್ ಇತ್ತಿನ ಸಚಿವರ ನಕಲು ಎಂಗೆ ಅಗತ್ಯ ಇಜ್ಜಿ ಯಾನು ಎಂಕೊಂಜಿ ಏರು ಪಂಪುಡಕ್ಕಲು ರಕಲಕ್ಕೆ ಎಂದು ಆ ರೀತಿ ಅಧಿಕಾರ ಮಲ್ಪ ನೀನು ಏನೆಂದ್ರ ತಡೆಯರ ಸಾಧ್ಯ ಇಜ್ಜಿ ಎನ್ನ ಸರ್ವಾಧಿಕಾರ ರೀತಿ ಎದುರು ಬತ್ತಂಡ ಅಕ್ಲಿಗೆ ಬೇತೆ ಬೇತೆ ರೀತಿಯ ಕಿರುಕುಳ ಕೊಡ್ದು ಬೇತೆ ಬೇತೆ ರೀತಿಯ ಅಕ್ಲ ಮಿತ್ತು ಕೇಸ್ ಪಾರ್ದು ನೀನು ತಡೆಗಟ್ಟು ಪಂಪುಡು ಹಾಂಕಾರಡು ಆರು ನೇನು ಒವೇ ರೀತಿಲಿ ಒಪ್ಪೆರೆ ಸಾಧ್ಯ ಇಜ್ಜಿ ಪಂಪ ರೀತಿಯ ಬೇತೆ ಬೇತೆ ರೀತಿಯ ಪಂಡೇರು ಆಂಡ ನಮ್ಮ ಚರಿತ್ರೆಡು ಈ ದೇಶದ ಜನಕ್ಕಲು
ಈ ದೇಶದ ರೈತರು, ಈ ದೇಶದ ಕಾರ್ಮಿಕರು ಒಗ್ಗಟ್ಟಾದ ಹೋರಾಟ ಮಲ್ತಂಡ ನರೇಂದ್ರ ಮೋದಿ ಬಿಡ್ಲಿ, ನರೇಂದ್ರ ಮೋದಿ ಲೆಕ್ಕತ್ತಿನ 1000 ನರೇಂದ್ರ ಮೋದಿನ ಕುಲು ಬತ್ತಂಡಲ ನೇನು ತಡೆಪೆರೆ ಸಾಧ್ಯಜ್ಜಿ ಗೆಂದೆರೆ ಸಾಧ್ಯಜ್ಜಿ ನೇತ ಹೆದರುಡು ಈ ಹೋರಾಟದ ಹೆದರುಡು ಲೆಕ್ಕನೆ ಎತ್ತು ಈ ದೇಶದ ಸಾರ್ವಭೌಮತ್ವ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಒರಿಪೋಣ ಅಕ್ಕ ಜವಾಬ್ದಾರಿ ಈ ದೇಶದ ರೈತ ಕಾರ್ಮಿಕರ ಯೋಜನೆ ಕುಲ ಉಂಡು ಆ ಕುಲ ಇದು ಸಾಧಿಸಿದೆ ಸಿದ್ಧ ಬಣ್ಬರೀತಿಡು ನಿರಂತರವಾದ 1 ವರ್ಷ ಹೋರಾಟ ಮಲ್ತಿದ್ದಾರೆ. ಇನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇನ್ನು ನೇಕ ತರಬಗ್ಗಲಾದ ಮಂಡಿ ಊರುದು ಇದೇನು ಹೋಗ್ಬೇಡಾತು ಒಕ್ಕಂಜಿ ಬೈಟ್ ನಮ್ಮ ರಾಜ್ಯ ಸರ್ಕಾರ BJP ಸರ್ಕಾರ ನರೇಂದ್ರ ಮೋದಿ ಎಂಚಿನ ಕಾನೂನು ಮೂಜಿ ರೈತರ ಭೂಮಿದ ಬೆತ್ತ ತಿದ್ದುಪಡಿ ಕೊಡ್ತೀರಾ ಭಾರಿ ತರ ತುರಿಟ್ಟು ಮೂಲಪ ಈ ನಮ್ಮ ಚರಿತ್ರೆ ಉಂಡು. ನಮ್ಮ ದಕ್ಷಿಣ ಕನ್ನಡ ಉಡುಪಿ ಈ ರಡ್ಡು ಅವಿಭಾಜ್ಯ ಜಿಲ್ಲೆ ಉಪ್ಪುಡಗ ಈ ಕೆಂಪು ಬಾವುಟದಡಿಟ್ಟು ಈ ರೈತ ಸಂಘದ ಮುಖಾಂತರ ಈ ಭೂಮಿ ಉಳುವವಣೆ ಹೊಲದಡೆ ಆಗಬೇಕು. ಕೊರಿಯರ್ 1000 ಗಟ್ಟಲೆ ಭೂಮಿ ಏರು ಕೃಷಿ ಬೆನ್ಪಡ ರೈತಲ್ಲೇನ ಆಗ ಕೊರಡು ಕೃಷಿ ಉತ್ಪಾದನೆ ಹೆಚ್ಚಬಲ್ಪಡು ಆ ಮಾಲಕ್ಯರಿಗೆ ಪರಿಹಾರ ಕೊಡೋ ಪಡೆದು ನಿರಂತರವಾದ ಹೋರಾಟ ಮಾಡ್ತದೆ. ಬೈದು ನಂಚ ಭೂ ಸುಧಾರಣೆಗೆ ಇನ್ನು ತಿದ್ದುಪಡಿ ಕೊಂಡು ಬರ್ತದೆ. ಇನ್ನು ರೈತರ ಕೈದು ಭೂಮಿನ ಜೊತೆದು ಅವೆಲ್ಲ ಶ್ರೀಮಂತರಿಗೆ ಕೊರ್ಪಡೆ ವ್ಯವಸ್ಥೆ ನಮ್ಮ ರಾಜ್ಯ ಸರ್ಕಾರ ಮಾಡ್ತೊಂದುಂಡು ಕೊಂಚ APMCಗೆ ಭಾರಿ ತರಾತುರಿ ಐನು ತಿದ್ದುಪಡಿ ಮಲ್ತದೆ ಜಾರಿ ಮಲ್ತದೆ ಆಂಡ ಇನಿ ನಮ್ಮ ಈ ಒಂದು ರೈತ ಸಂಘ, ಕಾರ್ಮಿಕ ಸಂಘ, ಯುವಜನ ಸಂಘ, ಮಹಿಳಾ ಸಂಘ, ದಲಿತ ಸಂಘ ನಮ್ಮ ದೇಶದ ನಮ್ಮ ದೇಶದ ಜನಕ್ಕುಲ್ಲ ಈರು ಖಾಲಿ ಈ ಒಂದು ಭರವಸೆ ಕೊರದು ಈರು ಕುಳ್ಳುಂಡ ಎಂಕುಲುಂದಿನ ನಂಬುಜ ಈರು ಪಾರ್ಲಿಮೆಂಟ್ ಇಡು ವಾರಿ ರೀತಿಯಿಂದ ತೀರ್ಮಾನ ದೊತ್ತೊಂದರ ಅವೇ ರೀತಿ ಪಾರ್ಲಿಮೆಂಟ್ ತೀರ್ಮಾನ ದೊತ್ತೊಲ್ಲಿ ತೀರ್ಮಾನ ದೊತ್ತೊಂದು ಐನೂರು ಬೆಕ್ಕನೆ ಎಂಕುಲ್ದಿನ ಪಿರದೆಪ್ಪು ಪಂಪ ರೀತಿಯ ಪಂಡದು ನಿರಂತರವಾದ ಸತ್ಯಾಗ್ರಹ ನಡೆತೊಂದು ನಮ್ಮ ಇನ್ನು ರೈತ ಸಂಘ ಪಂಪುಡು ನಮ್ಮ ಮುಲ್ತ ದಕ್ಷಿಣ ಕನ್ನಡ ಜಿಲ್ಲೆದ ರೈತ ಕಾರ್ಮಿಕ ದಲಿತ ಜನಪರ ಸಂಘಟನಾ ಬೆಂಚಿನ ಪಂಪುಣದ ಪಂಡ ಈ ಕರ್ನಾಟಕ ರಾಜ್ಯೋಡ್ಲ ರೈತರ ಮಿತ್ತು ಭೂ ಸುಧಾರಣೆ ಮಿತ್ತು ಕೊನ ತಿದ್ದುಪಾಡಿನ ದೆಪ್ಪಡು ಅಕ್ಲಿಗೆ ಬೆಂಬಲ ಬೆಲೆ ಕೊರಡು ಹಂಚಿನ ಅಕ್ಲಿಗೆ ಮಾತಾಡಿತಲ್ಲ ರೈತರಿಗೆ ಸಂಬಂಧಪಟ್ಟಿನ ಸರ್ಕಾರ ಸಹಾಯಧನನು ಕೊರಡು ಅಂಚನೆ ಈ ಒಂಜಿ ಮಾತಾರೀತ ವ್ಯವಸ್ಥೆ ಎಲ್ಲ ಮಲ್ತ್ರೆಟೆಕ್ಲ ಹೋರಾಟ ಉಂತುಜಿ ಪಂಡದು ಈ ಒಂಜಿ ನಮ್ಮ ಸಭೆಟ್ ಭಾಗವಹಿಸಿದ ಪಾತ್ರ ಅವಕಾಶ ಬಲ್ತು ಕೊರ್ನ ನಮ್ಮ ಕೋಟೆಗಾರ ಸರ್ಕಾರ ರೈತ ಸಂಘದ ಮಾತಾ ಪದಾಧಿಕಾರಿಗಳೆಲ್ಲ ಮೂಲ ಸೇರಿದ್ರೆ ಅಂಚಿನ ನಮ್ಮ ಮಾತಾ ನಾಯಕರನಕ್ಲೆಗಳ ವಂದನೆ ಸಲ್ಲಿಸೋದು ಎಣ್ಣ ಪಾತ್ರ ಉಂಟು. ತೊಕ್ಕೊಟ್ಟು ಪ್ರದೇಶದ ನಾಗರಿಕ ಬಂಧುಲೆ ಅಂಜನೆ CPM ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಂಡಲ ಸದಸ್ಯರಾಯನ ಕೃಷ್ಣಪ್ಪ ಸಾಲೇಂಡ್ರೆ, ಜಿಲ್ಲಾ ಸಭೆ ಸದಸ್ಯರಾಯನ ಪದ್ಮನಾಭ ಶೆಟ್ರೆ, ಅಂಜನೆ ಉಳ್ಳಾಲ ವಲಯ CPM ಪಕ್ಷದ ಸದಸ್ಯರೇ, ಅಂಜನೆ ಕಟ್ಟಡ ಬೀಡಿ ರೈತ ಸಂಘದ ಸಾಮೂಹಿಕ ಸಂಘಟನೆದ ಮಾತಾ ಕಾರ್ಯಕರ್ತರೆ ಈ ಒಂದು ಕಾರ್ಯಕ್ರಮ ಒಂಜಿ ಗೋಡೆ ಕುಡ್ಲಡೆ ತಿರುದಾದ್ರೆ ಇನ್ನು ಬೈಯಾಡು 3 ಮಲ್ಪೊಡು ಬಂದ ಒಂಜಿ ತೀರ್ಮಾನದ ಭಾಗವಾದ ಈ ಒಂದು ಕಾರ್ಯಕ್ರಮವನ್ನು ಇನ್ನು ಹೊಂದೊಂದಿಲ್ಲ. ಈ ನಮ್ಮ ಇಡೀ ಕರ್ನಾಟಕ ರಾಜ್ಯಗಳು ವಿಧಾನ ಪರಿಷತ್ಗೆ ಚುನಾವಣೆ ನಡೆದಾದ್ರೆ ನೀತಿ ಸಂಹಿತೆ ಜಾರಿ ಇತ್ತಿನೇದಾದ್ರೆ ಉವೇ ಕಾರ್ಯಕ್ರಮ ಮನ್ಪರೆ ಬಲ್ಲಿ ಪಂಪಲೆ ಕೊಡು ಪೊಲೀಸ್ ಡಿಪಾರ್ಟ್ಮೆಂಟ್ ಬೇತೆ ಚುನಾವಣಾ ಕಮಿಷನರ್ನಗಳು ಪೂರ ಪನೊಂದಿತ್ತಿನೇದಾದ್ರೆ ಈ ಒಂದು ಕಾರ್ಯಕ್ರಮವನ್ನು ಮಲ್ಲ ರೀತಿಯಲ್ಲಿ ಮನ್ಪರೆ ಆಯ್ತು. ಈ ಒಂದು ಕುಶಿತ ಒಂದು ಕಾರ್ಯಕ್ರಮ ಇನ್ನು ಒಂಜಿ ವರ್ಷದಿಂದ ಹರಿಯಾಣದ ಸಿಂಗು ಬಾರ್ಡರ್ ರೈತರು ಒಂಜಿ ವರ್ಷಡು ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತದೆ. ಒಂಜಿ ಭಾರಿ ಒಂಜಿ ಕಠಿಣ ರೀತಿಯಲ್ಲಿ ಒಂಜಿ ವರ್ಷದ ಚಳವಳಿ ಮಂತ್ರಿ ಪಂಡ ಒಂದು ದೊಡ್ಡ ಸ್ವತಂತ್ರ ಚಳವಳಿ ಪಂಪಿಲೆ ಕೊಡು ಚರಿತ್ರದ ಪುಟೋಡು ಬರೆಯೋಡು ಏತು ಉಪ್ಪದ್ರ ಆಡಳಿತ ವರ್ಗೋಡು ಮಂತ್ರಿ ಪಂಡಿತಿಂದಾಂಡ ಕಾಮ್ರೇಡ್ ಕೃಷ್ಣಪ್ಪ ಸಾಲೇನ್ ಪಾತ್ರ ಪಂಡೇರು ರೈತರಿಗೆ ಬೇತೆ ರೀತಿದ ಅವಮಾನ ಹೊಂದಿದೇರು ಆತ ಮಾತ್ರ BJPದ MP ಅರ್ನ ಮಗೆ ಗೋಪುರ ಜೀಪುಡು ರೈತರ ಪ್ರತಿಭಟನೆ ಮೇಲೆ ಕೊಡೋದು 5 ಜನ ಸೈಪುರಂಜಿನ ವ್ಯವಸ್ಥೆಲ ಬಂತೀರು పోయిన ಪ್ರಜಾಪ್ರಭುತ್ವ 25ನೇ ತಾರೀಕು ದಾನಿ ಮುಂದುವೆ BJPದ ಗೂಂಡಾನಕಲು ರೈತರನ್ನ ಪ್ರತಿಭಟನೆ ಮನ್ಪುರದೊಟ್ಟಿಗೆ
ಐತ ಉಲಾಡಿ ಪೊಗ್ಗುದು ರೈತರ ಪ್ರತಿಭಟನೆಗೆ ಕಲಂಕ ಬರೋಡು ಪಂಪಂಜ ಒಂದು ರೀತಿಯ ವ್ಯವಸ್ಥೆ ಅಂತೀರು. ನಮ್ಮ ಕೆಂಪು ಕೊಟ್ಟಿಟ್ಟೆ ಬೋದು ರೈತರ ಕಲಂಕ ಬರ್ಪನ ರೀತಿಯಲ್ಲಿ ಅಕಲು ಧ್ವಜನ ಹಾರಿಸದೇರಿ, ಸಿಖ್ ಧರ್ಮದ ಧ್ವಜನ ಹಾರಿಸದೇರಿ. ಒಂದು ರೈತರ ಹೋರಾಟವನ್ನು ಪುಳಿಪೊಡು ಬಂದದ್ದು BJP ಮಂತ್ರಿನ ಕುತಂತ್ರ. ನರೇಂದ್ರ ಮೋದಿಯವರೇ ಇರಿನ ಸಂತಾನಗೂ ಹೋರಾಟದ ಚರಿತ್ರೆ ಗೊತ್ತಿಜ್ಜೆ, ಇರಿನ ಹೋರಾಟದ ಚರಿತ್ರೆ ಗೊತ್ತಿತ್ತಂದ ಈ ದೇಶಗೂ ಸ್ವತಂತ್ರ ಸಿಕ್ಕರೆ ಮಂತ್ರಿನಂಚಿನ ಹೋರಾಟಗಳು ಇರಿನ ಸಂತಾನ ಭಾಗವಹಿಸಿದ ಅಂದು ಬರೋಡು, ಭಾಗವಹಿಸ್ತಾರ ಅಂದು ಬರೋಡು. ಕಾರ್ಮಿಕರ ಬಗ್ಗೆ ಹಲವಾರು ಸವಲತ್ತಿತ್ತಲು ಅವೇನು 14 ಇಸ್ವಿಯ ಬತ್ತಿನ ನಿಕ್ಕಲು ಆ ಸವಲತ್ತಿನ ಕಿತ್ತದೆ ತಂಡಾರೆ. ಐತ ಒಟ್ಟಿಗೆ ರೈತರನ್ನ ಮೂಜಿ ಕರಾಳ ಕಾನೂನು ಕಂತಾರೆ. ರೈತರಿಗೆ ಸೈಸರಾಮನಂಜಿನ ಕಾನೂನು, ಆ ಕಾನೂನು ದೆಪ್ಪಡು ಪನ್ಮಂಜಿನ ಹೋರಾಟೋಡು ಹಲವಾರು ರೀತಿಯ ಅಪಪ್ರಚಾರ ಕಂತಾರೆ. ಇನ್ನು ದಾದಮಂತಂದ್ರೆ ಇನ್ನು ಸಾರ್ವಜನಿಕರನ್ನ ಎದುರು ಮಂಡಿ ಊರ್ದು ಇಗುಲು ಮಂತ್ರಿಯಿಂದ ತಪ್ಪಾತನು ಇಂಗ್ಲಿಂಡ್ ಕಮಿಷನ್ ಊರ್ದು ಬಂದುಲ್ಲಾರೆ. ಈತ ಮಾತ್ರೆಗೆ ಆತಜೆ, ಈತ ಮಾತ್ರೆಗೆ ಸೈಸರ ತಾತೆ ತೆಜ್ಜೆ ಹೇಳುವುದು ರೈತರೇ ಆತ್ಮಹತ್ಯೆ ಪ್ರಾಣತ್ಯಾಗ ಬಂತಾರೆ. ಮುಖಲ್ನ ಕುಟುಂಬಗೂ ಪರಿಹಾರ ಈ ಘೋಷಣೆ ಮಾಡ್ಕೊಡು, ಮುಖನ ಕುಟುಂಬಗೂ ಕೈ ಮುಗಿದು ಈ ಶ್ರಮಕ್ಕೆ ನೋಡು ಒಂದಿನೇ ರೈತ ಸಮನ್ವಯ ಸಮಿತಿದ ಒಂಜಿ ಪ್ರತಿಜ್ಞೆ ದುಂಡು. ಈರ ಮೂಜಿ ಕಾನೂನು ದತ್ತಿ ಬೆಟ್ಟಿಗೆ ಈರು ಘೋಷಣೆ ಮಂದಿ ಬೆಟ್ಟಿಗೆ ಹೋರಾಟ ಪಿರದೈಜೇರು ನಿಕ್ಲೆ ನಂಬೆರ ಪೂಜೆ ದಾಯ ಪಂಡಗ ನಿಕ್ಕಲು ಒಂಜಿ ಪನ್ಪುಣಿ ಪೇತೆ ಕುಡೊಂಜಿ ಮಲ್ಪುಣಿ ಪೇತೆ. ಇನ್ನೇನು ಕಾರ್ಮಿಕರು ಜನಸಾಮಾನ್ಯರು 14 ವರ್ಷದವ್ರು ತೊಗೊಂಡಿರ್ಲೇರು. ನಿಕ್ಕಲು 14 ವರ್ಷದ ಪಕ್ಕ ಪ್ರತಿ ಒಂದು ವಿಷಯ ಸುಳ್ಳುವೆ ಪಾತ್ರೆ ತಂದೆ ನಿಕ್ಕಲು ಜನಸಾಮಾನ್ಯರ ಸತ್ಯ ಪಾತ್ರದ ವ್ಯವಸ್ಥೆಯನ್ನು ಮಂತದಾರ ಪನ್ಪುಣಂಜಿನ ಪ್ರೆಸಿಡೆಂಟು ಏತ ಅನ್ಯಾಯ ಅಂತಾರೆ. ಅಚ್ಚೇ ದಿನ ಆನೆ ವಾಲೆಗ ಪಂಡರೆ ಓಲು ಸ್ವಾಮಿ ಅಚ್ಚೇ ದಿನ ಗ್ಯಾಸ್ಗೆ 1000 ರೂಪಾಯಿ ಕರಿ ಅಂದುಂಡು, ದಿನ ಬಳಕೆದ ರೇಟ್ ದಿನ ಏರಂದುಂಡು. ಗೋಡೆ ಪೇಪರ್ ಬರ್ಕೊಂಡು ಟೊಮೆಟೊಗೂ ಕಿಲೋಕ್ಕೂ 100 ರೂಪಾಯಿ ಬಂಡದು. ಜನಕ್ಕೆ ಬೇಲೆ ಮಂತ್ರೆ ಬೇಲೆಜ್ಜಿ ಕೈಗಾರಿಕೆ ಮುಚ್ಚೊಂದುಂಡು. ನಿಖಲು ಚುನಾವಣೆದ ಮಗ ಘೋಷಣೆ ಬಂತಾರೆ. ನಿರುದ್ಯೋಗಿ ಜನಕ್ಕೆ ನಿಖಲು ಕೋಟಿ ಕಟ್ಟಲೆ ಉದ್ಯೋಗ ಕೊರ್ಪ ಬಂಡರೆ. ಓಲು ಸ್ವಾಮಿ ನಿಖಲು ಕೋಟಿ ಕಟ್ಟೆ ಉದ್ಯೋಗ ಕೊರಿಯಾರೆ. ಮಾತಾ ಕೈಗಾರಿಕೆ ಮುಚ್ಚಿದೆ. ಬ್ಯಾಂಕ್ ಪುರ ಎಲ್ಲಾದು ವಿಲೀನ ಮಂತ್ರಿದಾದ್ರ ಜನಸಾಮಾನ್ಯರು ಇನ್ನು ಬೀದಿಡುಳ್ಳರು. ಕೈಗಾರಿಕೆ ಮುಚ್ಚೊಂದುಂಡು. ಕಟ್ಟಡ ಕಾರ್ಮಿಕರೇ ಬೇಲೆಜ್ಜೆ, ಬೀಡಿ ಕಾರ್ಮಿಕರೇ ಬೇಲೆಜ್ಜೆ, ಬೇತೆ ವ್ಯವಹಾರ ವಹಿವಾಟು ಮನ್ಪೆರ ಸಾಧ್ಯ ಹೆಜ್ಜೆ, ವ್ಯಾಪಾರ ಮನ್ಪೆರ ಸಾಧ್ಯ ಹೆಜ್ಜೆ. ಏತೆ ಅಂಗಡಿಯನ್ನು ಮುಚ್ಚಿದು ಪೋಂದುಂಡು. ಬೆಲೆ ಏರಿಕೆದ ಅಭಾವಡು ಹೋಟೆಲ್ ನಡಪೇರ ಹೋಟೆಲ್ ಬೇರೆ ಮನ್ಪೇರ ಸಾಧ್ಯತೆ ಹೆಚ್ಚಿ ಏತೆ ಹೋಟೆಲ್ ಮುಚ್ಚಿದೆ ಪೋಂದುಂಡು. ಒಂದು ಇನ್ನು ಹಚ್ಚ ದಿನ ನಾ ಪನ್ಪಿಲೆ ಕೊಡು ಭಾರಿ ಬೇಗಡೆ ಬರ್ತಾರೆ. ನೋಟ್ ಬ್ಯಾನ್ ಬಂತಾರೆ. ನೋಟ್ ಬ್ಯಾನ್ ಮಂದಿರ ಪ್ರತಿಫಲ ತಾನೇ ನೋಟ್ ಬ್ಯಾನ್ ಮಂದಿರ ಜನಕ್ಕಲ್ಲ ಕಾಸು ಇಚ್ಚಿನ ಮಂತ್ರಿ ಕೊಡಾಂಡು ಬ್ಯಾಂಕ್ ಹೋದು ಕ್ಯೂ ಅಂತೇರಿ ನುತ್ತ 17 ಜನ ಸಹಿತಾರೆ. ಐಕೆ ಪರಿಹಾರ ಕೊಡ್ಜಾರು. ಬ್ಯಾಂಕ್ ನೋಟು ಬಂದಿನ ಇನ್ಯಾಕೀರು ಉತ್ತರ ಕೊಡು ಬಂದ್ಬಿಡೆ ಕೊಡು ಜನಕ್ಕಳು ಕೇಳೊಂದಿಲ್ಲೇರಿ. ಬ್ಯಾಂಕ್ ನೋಟ್ ಬ್ಯಾನ್ ಮಂದಿರ ದಾದ ಆರ್ಥಿಕವಾದ ಲಾಭ ಅಂಡ ಹೆಜ್ಜೆ ಅದಕ್ಕೆ GST ಕಟ್ತಾರೆ. GST ಕಟ್ತದಾನೆ. GST ಫಂಡ್ ಹೆಂಚಿನ GST ಫಂಡ ಗ್ಯಾಸ್ಗೆ 100 ರೂಪಾಯಿ, ಗ್ಯಾಸ್ಗೆ 1000 ರೂಪಾಯಿ, ಡೀಸೆಲ್ಗೆ GDP ಡೀಸೆಲ್ಗೆ 100 ರೂಪಾಯಿ, ಡೀಸೆಲ್ಗೆ 100 ರೂಪಾಯಿ, ಪೆಟ್ರೋಲ್ 100 ರೂಪಾಯಿ ಮಣ್ಣು ಕೊಡೋಣ ಈರೇ ಬರೋಣ ಅಂದಿತ್ತಾನೆ. ಇನ್ನು ಮುರಾನಿ ಒಂದು ನಾಟಕ ಬಂತಾರೆ. ಉಪಚುನಾವಣೆ ನಿಕ್ಲೆಗೆ ಸೋಲಾಂಡು ಉಪಚುನಾವಣೆ ಸೋಲ ಆದಪ್ಪನಾಗ 10 ರೂಪಾಯಿಗೆ ಪೆಟ್ರೋಲ್ ಕಮ್ಮಿ ಅಂತಾರೆ, 5 ರೂಪಾಯಿ ಡೀಸೆಲ್ ಕಮ್ಮಿ ಅಂತಾರೆ. ಏರೈನ ಕಾಸು ಐತೆ, ಏರೈನ ಕಾಸು ಡೀಸೆಲ್ಗೆ 15 ರೂಪಾಯಿ ಏರಾರು, ಪೆಟ್ರೋಲ್ಗೆ 70 ರೂಪಾಯಿ ಏರಾರು. ಆಂಡ ಕಮ್ಮಿ ಮಂತ್ರಿ ಐತೆ 10 ರೂಪಾಯಿ ಇಲ್ಲ 5 ರೂಪಾಯಿ ಇಲ್ಲ. ಭಾರಿ ಪ್ರಚಾರ ಕೊರಿಯಾರು. ಡೀಸೆಲ್ಗೆ ರೇಟ್ ಕಮ್ಮಿ ಅಂಡೆ, ಪೆಟ್ರೋಲ್ಗೆ ರೇಟ್ ಕಮ್ಮಿ ಅಂಡೆ ಪನ್ಬಿಳೆ ಕೊಡು. ಓಲು ಸ್ವಾಮಿ ನಿಕ್ಕಲು 70 ರೂಪಾಯಿ ಏರಾವನಿ 10 ರೂಪಾಯಿ ಕಮ್ಮಿ ಅನ್ಪುನಿ, 5 ರೂಪಾಯಿ ಕಮ್ಮಿ ಅನ್ಪುನಿ. ನಿಕ್ಲಿಗೆ ತಾಕತ್ತಿತ್ತಂಡ ಏತು 78 ರೂಪಾಯಿ ಇತ್ತನತೆ ಆತಕ್ಕೆ ಜಬಡಲೆ
ఆర్థిక రేటు ఉంచాలి అప్పగానే కొనాలి నీకు పెట్రోల్ డీజిల్ ರೇಟ್ ಕಮ್ಮಿ ಮಾಡ್ತಾರೆ ಪೆಟ್ರೋಲ್ ಡೀಸೆಲ್ ರೇಟ್ ಕಮ್ಮಿ ಪೆಟ್ಟಿಗೆ ಬೆಲೆ ಏರಿಕೆ ಕಮ್ಮಿ ಆಪುನು ಪನ್ಪುನ ಜನಸಾಮಾನ್ಯರು ಗೊತ್ತಿತ್ತಿನ ಅಪ್ಪಗಡ ಕಾರ್ಮಿಕರನ್ನ ರೈತರ ಹೋರಾಟ ಇಂದಕ್ಕ ತಡೆ ಬರೋಚ್ಚೆ ಕಾರ್ಮಿಕರ ಕಾನೂನು ಎತ್ತದೇ ಇದ್ದಾರೆ ಅವೇನು ವಿರೋಧ ಸ್ಥಾಪನೆ ಪನ್ಪುಳೆ ರೈತರ ಕಾನೂನು ಪಾರ್ಲಿಮೆಂಟ್ ಜಾರಿ ಮಾಡ್ತದೆ ರಾಷ್ಟ್ರಪತಿ ಸೈನ್ ಪಾರ್ದು ಕಾರ್ಪೊರೇಟ್ ರೈತರ ಹೋರಾಟ ದೆಪ್ಪುಜರು ಕಾರ್ಮಿಕರ ಹೋರಾಟವನ್ನು ಕಡೆಗೆ ಅನ್ಸವಚ್ಚೆ ಧರ್ಮಗಳ ವರ್ಗ ಹೋರಾಟಗಳು ಒಪ್ಪುನ ಹೆಚ್ಚು ಕಮ್ಮಿ ವರ್ಗ ಹೋರಾಟ ಜತ್ತಂದ ಇಂದೇ ಬುಡುಪುಜಾರು ಪನ್ಪುನಂಜಿನ ಪರಿಸ್ಥಿತಿ ಇಂಚಂಡು ಪನ್ಪಿನ ಕೊಡು ಪಣೊಂದು ಇಂಕ ಪಾತ್ರ ಅವಕಾಶ ಮಂದ್ಕೊರ್ನ ಮಾತಾ ಸಂಘಟನೆಗಳನ್ನು ಕೃತಜ್ಞತೆ ಸಲ್ಲಿಸೋದು ಎನ್ನರಟ್ಟು ಪಾತ್ರ ಅಂತ ಇನಿ ಭಾರಿ ಕುಸಿತ ದೇಶದ ರೈತ ಕಾರ್ಮಿಕರನ್ನ ಇದ್ದನ್ನು ಕಾಪಾಡನ ಸರ್ಕಾರ ಬರ್ಪುನ ನಿರೀಕ್ಷೆ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ರಾಜ್ಯೋಡು BJP ಸರ್ಕಾರ ಕಾಣುತ್ತೇವೆ ಆಂಡ ರೈತನ ವಿರೋಧಿ ಆಯ್ನ ಮೂಜಿ ಕಾನೂನು ದೆಪ್ಪೋಡು ಅವೇನು ಜಾರಿ ಬಲ್ಲಿ ಬಂದ್ಕೊಂಡು ನಿರಂತರವಾದ ಹೋರಾಟ ಮಾಡ್ತದೆ 1 ವರ್ಷ ಅಲ್ಲ 1 ತಿಂಗಳು 13 ತಿಂಗಳ ಹೋರಾಟ ಜಯ ತಿಕ್ಕದೆ ಇನ್ನು ಭಾರಿ ಕುಸಿತ ದಿನ ಈ ವಿಜಯೋತ್ಸವನ ಆಚರಣೆ ಮಾಡಿ ನಮ್ಮ ತಪ್ಪೋಡು ಪ್ರದೇಶದವರು ಆಚರಣೆ ಮಾಡ್ತಾರೆ ನಮ್ಮೊಟ್ಟಿಗೆ ಭಾಗವಹಿಸಿದ ದಕ್ಷಿಣ ಕನ್ನಡ ಜಿಲ್ಲೆಯ ರೈತ ಸಂಘದ ಅಧ್ಯಕ್ಷರಾಯನ ಕೃಷ್ಣಪ್ಪ ಸಾಲಿಯನ್ನುಳ್ಳೇರು ಅವರಿಗೆ ನಿಖಿಲ ಮಾತು ಪರವಾದ ಧನ್ಯವಾದ ಕೊಡ್ತಾರೆ ಅವೇ ರೀತಿ ಉಳ್ಳಾಲ ವಲಯದ ರೈತ ಸಂಘದ ಅಧ್ಯಕ್ಷರಾಯನ ಸಂಜು ಬಿಲ್ಲರುಳ್ಳೇರು ಅವರಿಗೆಲ್ಲ ಧನ್ಯವಾದ ಕೊಡ್ತಾರೆ ಅವೇ ರೀತಿ ನಮ್ಮ CPIMದ ಜಿಲ್ಲಾ ಸಮಿತಿ ಸದಸ್ಯರಾಯನ ಪದ್ಮಾವತಿ ಶೆಟ್ಟಿ ಉಳ್ಳೇರು ಅವರೆಲ್ಲ ಧನ್ಯವಾದ ಕೊಡ್ತಾರೆ ಅವೇ ರೀತಿ ಜಿಲ್ಲಾ ಸಮಿತಿ ಸದಸ್ಯರಾದ ಉಳ್ಳಾಲ ವಲಯದ ಕಾರ್ಯದರ್ಶಿಯಾಯನ CPIMದ ಕಾರ್ಯದರ್ಶಿಯಾದ ಜಯನ್ ನಾಯಕ್ ಉಳ್ಳೇರು ಅವರೆಲ್ಲ ಧನ್ಯವಾದ ಕೊಡ್ತಾರೆ ರೈತರ ಮಾತಾ ಕಾಮ್ರೇಡ್ಗೆಲ್ಲ ಭಾಗವಹಿಸಲು ಮಾತಾ ನಮ್ಮ ವಿದೇಶಿಯರಿಗೆಲ್ಲ ಧನ್ಯವಾದ ಕೊಟ್ಟು ಪತ್ರಕರ್ತರಿಗೆ ಧನ್ಯವಾದ ಕೊಟ್ಟು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾರೆ.